ಶ್ರೀಲಂಕಾದ ಕೊಟ್ಮಲೆಯಲ್ಲಿ ಮಧ್ಯರಾತ್ರಿಯ ಬಳಿಕ ಬೌದ್ಧ ಯಾತ್ರಿಕರಿದ್ದ ಬಸ್ಸು ಕಣಿವೆಗೆ ಉರುಳಿದ್ದರಿಂದ 21 ಜನರು ಮರಣ ಹೊಂದಿ 35ರಷ್ಟು ಜನರು ಗಾಯಗೊಂಡರು. ಕೋಟ್ಮಲೆಯು ಬೆಟ್ಟಗುಡ್ಡಗಳ ಪ್ರದೇಶವಾಗಿದ್ದು ತುಂಬಾ ತಿರುವು ಹಾಗೂ ಪ್ರಪಾತಗಳನ್ನು ಹೊಂದಿರುವ ಪ್ರದೇಶವಾಗಿದೆ. ಇಲ್ಲಿ ಬಸ್ಸು ಆಳಕಮರಿಗೆ ಉರುಳಿ ಬಿದ್ದಿದೆ. ಮೊದಲು 8 ಮಂದಿ ಸತ್ತ ವರದಿಯಾಗಿತ್ತು. ಅಂತಿಮವಾಗಿ ಮರಣಿಸಿದವರ ಸಂಖ್ಯೆ 21ಕ್ಕೆ ಹೆಚ್ಚಿದರೆ ಗಾಯಗೊಂಡವರ ಸಂಖ್ಯೆ 35 ಮೀರಿದೆ ಎಂದು ತಿಳಿದುಬಂದಿದೆ. ಬಸ್ ಚಾಲಕನೂ ಕೂಡ ತೀವ್ರವಾಗಿ ಗಾಯಗೊಂಡಿದ್ದಾನೆ. ಪೊಲೀಸ್ ಅಧಿಕಾರಿ ಬುದ್ಧಿಕ ಮನತುಂಗ ಪ್ರಕಾರ ಸಾವು ಸಂಖ್ಯೆಯು ಆರಂಭದ 3 ಪಟ್ಟಾಗಿ ಅನಂತರ ಕಂಡುಬಂತು. ಅಂತಿಮವಾಗಿ 21 ಮರಣ, 35 ಗಾಯ ಲೆಕ್ಕವಾಗಿದೆ. ಗಾಯಗೊಂಡವರನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ. ಬಸ್ಸು ಆಳಕ್ಕೆ ಬಿದ್ದಿತ್ತಾದ್ದರಿಂದ ರಕ್ಷಣಾ ಕಾರ್ಯಾಚರಣೆ ಅಷ್ಟು ಸುಲಭದ್ದಾಗಿರಲಿಲ್ಲ ಎಂದು ಅವರು ಹೇಳಿದ್ದಾರೆ. ಬಸ್ಸು ಕತರಗಾಮದಿಂದ ಕುರುನೆಗಾಲಕ್ಕೆ ಹೊರಟಿತ್ತು. ಬಸ್ಸಿನಲ್ಲಿ ಹೆಂಗಸರು, ಮಕ್ಕಳು ಸೇರಿ 70ರಷ್ಟು ಯಾತ್ರಿಗಳು ಇದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಕೊಟ್ಮಲೆ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.